तेजाला कान घे नी बॉक्स बोटली ताले कान नी 49 का इतला ವೆಜ್ ಹಕ್ಕಾ ನೂಡಲ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ಅಮ್ಮನ ಜೊತೆ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಅಂತ ರಿಲಯನ್ಸ್ ಮಾರ್ಟಿಗೆ ಹೋಗಿದ್ದೇನೆ. ಸೊ ಇಲ್ಲಿ ತುಂಬಾ ಆಫರ್ಸ್ ಎಲ್ಲ ನಡೀತಿತ್ತು. ಈ ನೂಡಲ್ಸ್ ಎಲ್ಲ 49.99 ಪ್ಯಾಕ್ಸಿಗೆಲ್ಲ ಸಿಗ್ತಿತ್ತು. ಸೊ ಸ್ವಲ್ಪ ಶಾಪಿಂಗ್ ಇಲ್ಲಿ ನಾವೀಗ ಮಾಡ್ತಾ ಇದ್ದೀವಿ. ವಾಟ್ ಈಸ್ ದಟ್? ನನಗೆ ಇದೆಲ್ಲ ನೋ, ಇಟ್ ಈಸ್ 99 ಅದಕ್ಕೆ. ಇದೊಂದು ತಗೊಳ್ಬೇಕಾ? ಪಾಸ್ತಾ ಒಂದು ಇರಲಿ, ಒಂದು ಕಾರ್ನ್ಫ್ಲೆಕ್ಸ್ ತಗೊಳ್ತೇನೆ. ಐ ಡೋಂಟ್ ನೋ ಹೌ ಇಟ್ ಈಸ್ ಫಾರ್ ಅ ಬ್ರೇಕ್ಫಾಸ್ಟ್. ನೋ ಇಟ್ಸ್ ಪ್ಲೇನ್ ಮೆಲ್ಟ. ಅಕ್ಕ ಏಕ್ ಕಾನ್ಗೆಲ್ಲ ಏಕ್ ಫ್ರೀ ರೇಟ್ ಕೊಡಿ ಹಂಗೆ. MRP 88, ಡೋನ್ ಮೆಲ್ಟ್ 88. ಇಲ್ಲಿ ಪಿಕ್ ಎನಿ ಐಟಮ್ 49 ರುಪೀಸ್, ಪಿಕ್ ಎನಿ ಐಟಮ್ ಎಟ್ 99 ಅಂತ ಆಫರ್ಸ್ ಕೂಡ ತುಂಬಾ ಇತ್ತು. ಸೊ ನೀವೇನಾದರೂ ಇಲ್ಲಿ ಹೋಗಿ ಪರ್ಚೇಸ್ ಮಾಡೋದಾದರೆ ದರ್ ಇಸ್ ಅ ಗುಡ್ ಡೀಲ್. ಬಟ್ ಪರ್ಚೇಸ್ ಮಾಡುವಾಗ ಎಕ್ಸ್ಪೈರಿ ಡೇಟನ್ನು ನೋಡೋದನ್ನು ಮರಿಬೇಡಿ. ಮಾಕ ಬ್ರ್ಯಾಂಡ್ ಸೇಮ್ ಅಲ್ಲ ಅಲ್ಲಿ. Move it. Mustard pack. Kellogg's anga. अंचे जाता. हाँ ते कोरिएंडर ने. जाता कंचे जाता. एक नॉर्मल प्लेन अंगा सा. नॉर्मल. ಏನೇ ರೀಟಾ ಬಾಯ್, ನೀವು ಉಪ್ಪಿನಕಾಯಿ ಮಾಡ್ತಿರಲ್ಲ, ಇಲ್ಲಿ ಆತಿ ನೋಡುದು. ಮನೇಲಿ ಉಂಟಲ್ಲ ಮಾಡಿದ್ದು. ಅವ್ರು ಇಲ್ಲಿ ಕೂಡ ಉಪ್ಪಿನಕಾಯಿ ಮಾಡ್ತಿದ್ರು. ಏನಿಯೇ ये पापड़ घर तट उठ How much is that? 99. ये बड़ा सा भी ಸೇಮ್ ಅಲ್ಲ ಎಲ್ಲ. ಯಾವ್ದು ಆಗ್ತದೆ? ಅಲ್ಲೇ ಬ್ಲ್ಯಾಕ್ ಹಂಗ ಹಂಗ ಬ್ಲ್ಯಾಕ್ ಯಾ ಕಂಚಾನಿ ಇರತ್ತ. ಶಾಪಿಂಗ್ ಎಲ್ಲ ಆಗಿ ನಾವು ನೆಕ್ಸ್ಟ್ ಹೋದದ್ದು ಐಡಿಯಲ್ಗೆ. ಐಡಿಯಲ್ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಮ್ಯಾಂಗ್ಳೂರಲ್ಲಿ ಇದ್ದವರಿಗೆ ಎಲ್ಲರಿಗೂ ಗೊತ್ತೇ ಉಂಟು. ಸೊ ಒಂದು ಐಸ್ ಕ್ರೀಮ್ ತಿನ್ನುವ ಅಂತ ಹೋದ್ವಿ.
ನಾನು ಚೀಸ್ ಸ್ಯಾಂಡ್ವಿಚ್ ಹೇಳಿದ್ದು. There is nothing except cheese and butter. This is what I ordered. This is TOH. ಐಡಿಯಲಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದು ನಾವು ವಿ ಆರ್ ಬ್ಯಾಕ್ ಹೋಮ್. ನಾನು ಆ್ಯಕ್ಚುಲಿ ರಿಲಯನ್ಸ್ ಸ್ಮಾರ್ಟಲ್ಲಿ ವೈಟ್ ಶೂಸ್ ಕ್ಲೀನರನ್ನು ಪರ್ಚೇಸ್ ಮಾಡಿದೆ. ಇದು ಸ್ಪೋರ್ಟ್ಸ್ ಶೂಸ್ ಕ್ಲೀನರ್ ಚೆರಿ ಬ್ರ್ಯಾಂಡಿದ್ದು. ಸೊ ವೈಟ್ ಶೂಸ್ಗೆ ಟ್ರೈ ಮಾಡುವ ವರ್ಕ್ ಆಗ್ತದಾ ಇಲ್ವಾ ಅಂತ. ಸೊ ಇಟ್ ರಿಯಲಿ ವರ್ಕ್ಸ್. ನಾನು ಇದನ್ನು ಟ್ರೈ ಮಾಡಿದೆ. ನೀವೇನಾದರೂ ವೈಟ್ ಶೂಸ್ ಕ್ಲೀನರನ್ನು ಹುಡುಕ್ತಿದ್ರೆ ದಿಸ್ ಈಸ್ ಅ ಗುಡ್ ಪ್ರಾಡಕ್ಟ್. ಸೊ ಸಂಜೆ ಊಟಕ್ಕೆ ಸೌತೆಕಾಯಿ ಮತ್ತು ಹಲಸಿನಕಾಯಿ ಬೀಜದ ಪಲ್ಯ ಮಾಡಿದ್ವಿ. ಆ ರೆಸಿಪಿನ ಕೂಡ ನಾನಿಲ್ಲಿ ಅಪ್ಲೋಡ್ ಮಾಡ್ತಿದ್ದೇನೆ. ಈಗ ನಾವೊಂದು ಸೌತೆಕಾಯಿ ಮತ್ತು ಹಲಸಿನ ಬೀಜ ಹಾಕಿ ಒಂದು ಪಲ್ಯ ಮಾಡುವ. ಅರ್ಧ ಇದು ಹಲಸಿನ ಬೀಜ, ಅದರ ಸಿಪ್ಪೆ ತೆಗೆದು ಹೀಗೆ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ತೊಳೆದು ಅದನ್ನು ಕಟ್ ಮಾಡಿ ಇಟ್ಟಿದ್ದಾರೆ ಸಣ್ಣ ತುಂಡು ಮಾಡಿ. ಇದು ಅರ್ಧ ಸೌತೆಕಾಯಿ, ಇದರದ್ದು ಸಿಪ್ಪೆ ತೆಗೆದಿಟ್ಟಿದ್ದೇನೆ. ಅದರ ಜೊತೆಗೆ ಬೇಕಾಗುವ ಸಾಮಗ್ರಿಗಳು: ಒಂದು 6 ಉದ್ದ ಮೆಣಸು, 1 ಗಿಡ್ಡ ಮೆಣಸು, ಸ್ವಲ್ಪ ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಕೊತ್ತಂಬರಿ, 2 ಬೀಜದಷ್ಟು ಹುಳಿ, ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿ, ಅದಕ್ಕೆ ಅಂದರೆ ಹಲಸಿನ ಬೀಜ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತದೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋದು. ಅದರ ಜೊತೆಗೆ ತೆಂಗಿನಕಾಯಿ ಮತ್ತು 1 ನೀರುಳ್ಳಿ. ಸೊ ಇದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಜಾಕ್ ಫ್ರೂಟ್ ಸೀಡ್ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಸೊ ಇದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಫಸ್ಟ್ ಬೇಯಿಸ್ಲಿಕ್ಕೆ ಇಡುವ. ಸೊ ಇದನ್ನೀಗ ಬೇಯಿಸ್ಲಿಕ್ಕೆ ಇಡಬೇಕು. ಬೇಯಿಸ್ಲಿಕ್ಕೆ ಇಡುವಾಗ ಇದಕ್ಕೆ ಸ್ವಲ್ಪ ನಾವೊಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾ ಇದ್ದೇವೆ ಇದಕ್ಕೆ. ಅದರ ಜೊತೆಗೆ ಸ್ವಲ್ಪ ಹಿಂಗುಡಿ, ಯಾಕೆಂದರೆ ಜಾಕ್ ಫ್ರೂಟ್ ಸೀಡ್ಸ್ ಏನಿದೆ ಅದು ಗ್ಯಾಸ್ಟ್ರಿಕ್ ಆಗುತ್ತೆ, ಅದರಿಂದ ಹೇಳ್ತಾರೆ ಹಾಗೆ. ಸೊ ಅದಕ್ಕೆ ಹಿಂಗುಡಿಯನ್ನು ಹಾಕ್ಕೊಳ್ಳೋದು ನಾವಿಲ್ಲಿ. ಉಳಿದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಬೇಕು ಗ್ರೈಂಡ್ ಮಾಡುವಾಗ. ನೋಡಿ ಮಸಾಲ ರೆಡಿಯಾಗಿದೆ. ಈಗ ನಮ್ಮ ವೆಜಿಟೇಬಲ್ಸ್ ಕೂಡ ರೆಡಿಯಾಗಿದೆ ಕುಕ್ಕಾಗಿ. ಸ್ಮೆಲ್ ಬರ್ತದೆ ಒಳ್ಳೆ. ಸೊ ಇದೀಗ ರೆಡಿಯಾಗಿದೆ ಕುಕ್ಕಾಗಿ ನೋಡ್ಬೋದು. ಇದಕ್ಕೀಗ ಸ್ವಲ್ಪ ಅರಶಿನ ಹುಡಿ ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಮತ್ತು ಟರ್ಮರಿಕ್ ಪೌಡರ್ ಹಾಕಿದ ಮೇಲೆ ಒಂದ್ಸಲ ಅದನ್ನು ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಮಸಾಲವನ್ನು ಹಾಕ್ಕೊಳ್ಳೋಣ. ಆಲ್ಮೋಸ್ಟ್ ರೆಡಿ ಆಯಿತು. ಈಗ ಒಂದು ಕುದಿ ಬರಬೇಕು. ಅದಾದಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಟರೆ ರೆಡಿ ಆಗುತ್ತೆ ಇವತ್ತಿನ ಪಲ್ಯ. ಒಳ್ಳೆದಾಗ್ತದೆ. ಗೊತ್ತಾಯ್ತಾ? ಸ್ವಲ್ಪ ಹುಳಿ ಸ್ವಲ್ಪ ಖಾರ ಇರಬೇಕಲ್ಲ. ಅದು ಚಪ್ಪೆ ಅಲ್ಲ ಸೌತೆಕಾಯಿ. ಸೌತೆಕಾಯಿ ಕೂಡ ಚಪ್ಪೆ, ಹಲಸಿನ ಬೀಜ ಕೂಡ ಸ್ವಲ್ಪ ಚಪ್ಪೆ ಅಲ್ಲ, ಚಪ್ಪೆ ಮತ್ತು ಸೀರ್ತದೆ ಸ್ವಲ್ಪ. ಸ್ವಲ್ಪ ನೀರು. ಇದನ್ನು ಗ್ರೇವಿ ಟೈಪ್ ಬೇಕಾದರೆ ಗ್ರೇವಿ ಟೈಪ್ ಮಾಡ್ಕೋಬೋದಲ್ಲ ಒಗ್ಗರಣೆ ಕೊಡುವ. ಟೇಸ್ಟ್ ಅಂತೂ ಇನ್ನಷ್ಟು ಸೂಪರ್ ಆಗಿರುತ್ತೆ ಆಗ.
ರೆಡಿ ಆಯ್ತಲ್ಲ ಇದು. ಈಗ ರೆಡಿ ಆಗಿದೆ. ಇದಕ್ಕೀಗ ಇದನ್ನು ತೆಗೆದು ಒಗ್ಗರಣೆಗೆ ಪಾತ್ರೆ ರೆಡಿ ಮಾಡೋಣ. ಈಗ ಮೊದಲು ಎಣ್ಣೆ, ನಾವು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇವೆ. 2 ಎಳೆಯಷ್ಟು ಕರಿಪತ್ತ. ಸೊ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಸಿವೆ. ತೆಂಗಿನೆಣ್ಣೆ ಒಗ್ಗರಣೆ ಹಾಕಿದ್ರೆ ಒಳ್ಳೆ ಪರಿಮಳ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ. ಒಗ್ಗರಣೆ ರೆಡಿ ಆಗ್ತಾ ಉಂಟು. ಸೊ ಒಗ್ಗರಣೆ ರೆಡಿ ಆಯ್ತು. ಈಗ ಇದನ್ನೀಗ ಪಲ್ಯಕ್ಕೆ ಹಾಕುವ. ಸೊ ಒಗ್ಗರಣೆ ಹಾಕಿದ ನಂತರ ಒಂದು 2-3 ಮಿನಿಟ್ಸಿಗೆ ಇದನ್ನು ಮುಚ್ಚಿಡೋದು. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದಿಸ್ ಇಸ್ ರೆಡಿ. ಸೊ ಇವತ್ತಿನ ರಾತ್ರಿ ಊಟಕ್ಕೆ ಗಂಜಿ, ಪಲ್ಯ ಮತ್ತು ಫಿಶ್ ಫ್ರೈ. ಇವತ್ತಿನ ಈ ವಿಡಿಯೋ ಎಲ್ಲರಿಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.